ಕೆಆರ್ಡಿಎಲ್ ಕಂಪನಿಯ ಮಾರಾಟ ಮಾಡಲು ಅವಕಾಶವಿಲ್ಲದ ನಾಟ್ ಫಾರ್ ಸೇಲ್ ಎಂದು ಬರೆದಿರುವ ಸಿಮೆಂಟ್ ಚೀಲಗಳು ಬಿಜೆಪಿ ಮುಖಂಡನ ಮನೆಯಲ್ಲಿ ದಾಸ್ತಾನು ಇಡಲಾಗಿದ್ದು ಅವರ ಮನೆ ಕಟ್ಟಲು ಈ ಸಿಮೆಂಟ್ ಬಳಕೆ ಮಾಡಲಾಗಿದೆ ಎಂದು ಆರೋಪಿಸಿ ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಕೊಯ್ಲಾ ಒತ್ತಾಯಿಸಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದವರು, ಪಲ್ಲಮಜ್ಜಲು ಮತ್ತು ಅರಳ ಎಂಬಲ್ಲಿ ಮಾರಾಟಕ್ಕೆ ಅವಕಾಶವಿಲ್ಲದ ಸಿಮೆಂಟ್ ಚೀಲಗಳು ದಾಸ್ತಾನು ಇಡಲಾಗಿದ್ದು ಈ ಸಿಮೆಂಟ್ ಬಳಸಿ ಬಿಜೆಪಿ ಮುಖಂಡನ ಮನೆ ನಿರ್ಮಾಣ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಸಿಮೆಂಟ್ ಕಳ್ಳರು ಯಾರು, ಹಗರಣ ಮಾಡಿದ ವ್ಯಕ್ತಿಗಳು ಯಾರು ಎಂಬುದನ್ನು ಅಧಿಕಾರಿಗಳು ಪತ್ತೆ ಹಚ್ಚಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಕಂದಾಯ ಇಲಾಖೆ ಮತ್ತು ಪಿಡಿಒ ಇಲಾಖೆಯವರು ಹೊಂದಾಣಿಕೆಯಿಂದ ಕೆಲಸ ಮಾಡುವುದಿಲ್ಲ, ಸಮಗ್ರವಾದ ಮಾಹಿತಿಯನ್ನು ಅಧಿಕಾರಿಗಳು ನೀಡುತ್ತಿಲ್ಲ. ಹೀಗಾಗಿ ಕೂಡಲೇ ಅಧಿಕಾರಿಗಳು ಸೂಕ್ತವಾದ ತನಿಖೆಯನ್ನು ನಡೆಸಿ ಆರೋಪಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯ ಮಾಡಿದ್ದಾರೆ. ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೇಬಿ ಕುಂದರ್, ಪ್ರಮುಖರಾದ ಸುರೇಶ್ ಜೋರಾ, ಪದ್ಮನಾಭ್ ಸಾಮಂತ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಸ್ವಲ್ಪ ಒತ್ತಡಗಳು ಬಂದರೂ ಕೂಡ ಅಧಿಕಾರಿಗಳು ಇದನ್ನು ಗಣನೆಗೆ ತಗೊಳ್ಳದೆ ಆ ಒಂದು ಸಿಮೆಂಟ್ ಅನ್ನು ಸೀಸ್ ಮಾಡಿಕೊಂಡು ಬಂದು ಅಲ್ಲಿನ ಪಿಡಿಒ ಅವರಿಗೆ ಮಾಹಿತಿಗಾಗಿ ಬರೆದಿದ್ದೇವೆ, ತನಿಖೆ ಮಾಡಿ ತಿಳಿಸಬೇಕಂತ ಬರೆದಿದ್ದೇವೆ ಅನ್ನುವಂಥ ಒಂದು ವಿಚಾರವನ್ನು ಆರ್ಐ ಅವರು ನಮಗೆ ತಿಳಿಸಿದರು. ಈವರೆಗೂ ಅದರ ಬಗ್ಗೆ ನಾನು ಪಿಡಿಒ ಅವರಿಗೆ ಹೇಳಿದಾಗ ಅದು ನನಗೆ ಬರೋದಿಲ್ಲ, ಅದು ಕೆಆರ್ಡಿಎಲ್ನಿಂದ ಬಂದಂಥ ಸಿಮೆಂಟ್, ಅಲ್ಲಿ ಕೆಲವೊಂದು ರಸ್ತೆಗಳ ಹೆಸರಿನೆಲ್ಲ ಸಿಮೆಂಟ್ ಬಂದಿದೆ ಅಂತ ಹೇಳಿದರು. ಆದರೆ ರಸ್ತೆಗಳ ಹೆಸರಿನಲ್ಲಿ ಬಂದಂಥ ಸಿಮೆಂಟನ್ನು ಓರ್ವ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗೆ ಅಥವಾ ಅವನ ಭಾವನೆಗೆ ಮನೆ ಕಟ್ಟುವುದಕ್ಕೆ ಉಪಯೋಗಿಸಲಿಕ್ಕೆ ಅವಕಾಶ ಇದೆಯಾ ಅನ್ನೋದನ್ನು ನಾವು ಅಧಿಕಾರಿಗಳಿಗೆ ಈ ಮೂಲಕ ಒಂದು ಅಧಿಕಾರಿಗಳಲ್ಲಿ ಈ ಮೂಲಕ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಈ ಒಂದು ವಿಚಾರಗಳನ್ನ ಕೂಲಂಕುಷವಾಗಿ ತನಿಖೆ ನಡೆಸಿ ಈ ಸಿಮೆಂಟ್ ಕಳ್ಳರ ಒಂದು ಜಾಲವನ್ನು ಭೇದಿಸಿ ಸಿಮೆಂಟ್ ಕಳ್ಳರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನುವಂಥ ಒಂದು ಮನವಿಯನ್ನ ಅಧಿಕಾರಿಗಳಿಗೆ ಈ ಮೂಲಕ ಮಾಡ್ತಾ ಇದ್ದೇವೆ. ಒಂದು ವೇಳೆ ಯಾವುದೇ ರೀತಿಯಿಂದ ಯಾವುದೇ ರಾಜಕೀಯ ಒತ್ತಡದಿಂದ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ಒಂದು ಪ್ರಯತ್ನವನ್ನ ಅಧಿಕಾರಿಗಳು ಮಾಡಿದ್ರೆ ಅಧಿಕಾರಿಗಳ ವಿರುದ್ಧ ಕೂಡ ಒಂದು ಸೂಕ್ತ ಕ್ರಮಕ್ಕಾಗಿ ಹೋರಾಟವನ್ನು ಮಾಡಲಿಕ್ಕೆ ನಾವು ಮುಂದಿನ ದಿನಗಳಲ್ಲಿ ತಯಾರಿದ್ದೇವೆ. ಆದ್ರಿಂದ ಒಂದು ಜನಸಾಮಾನ್ಯರಿಗೆ ಮೋಸ ಮಾಡಿ ಕಾಮಗಾರಿಗಳಿಗೆ ಬಂದಂತ ಸಿಮೆಂಟ್ ಅನ್ನ ಅದರ ಒಂದು ಏನು ಅಳತೆ ಇದೆ ಗುಣಮಟ್ಟಕ್ಕಿಂತ ಕಡಿಮೆ ಗುಣಮಟ್ಟದಲ್ಲಿ ಅಳತೆಗಿಂತ ಕಡಿಮೆ ಇದರಲ್ಲಿ ಒಂದು ಕಡಿಮೆ ದರ್ಜೆಯಲ್ಲಿ ಆ ಒಂದು ಕಾಮಗಾರಿಗಳನ್ನು ನಡೆಸಿ ಆ ಮೂಲಕ ಈ ಸಿಮೆಂಟ್ಗಳನ್ನ ಅವರಿಗೆ ಬೇಕಾದಂತ ಅವರ ಖಾಸಗಿ ಕಟ್ಟಡಗಳಿಗೆ ಉಪಯೋಗಿಸುವಂತ ಒಂದು ವ್ಯವಸ್ಥೆ ಆಗಿದೆ. ಇದರ ಸಂಪೂರ್ಣ ತನಿಖೆ ಆಗಬೇಕು. ಇನ್ನು ಮುಂದಕ್ಕೆ ಹೋದ್ರೆ ಇನ್ನು ಕೆಲವು ಬಿಜೆಪಿ ಕೆಲವು ನಾಯಕರ ಮನೆಗಳಲ್ಲಿ ಕಾಮಗಾರಿಗಳು